ಕೃಷ್ಣನೂರು ಉಡುಪಿಯಲ್ಲಿ ಪರ್ಯಾಯೋತ್ಸವದ ಸಂಭ್ರಮ ಶುರುವಾಗಿದೆ. ಪುರಪ್ರವೇಶದೊಂದಿಗೆ ಆರಂಭವಾಗಿರುವ ಕೃಷ್ಣಾಪುರ ಮಠದ ಪರ್ಯಾಯ ಮಹೋತ್ಸವ ಸಾಂಪ್ರದಾಯಿಕ ಮತ್ತು ಸಾಂಕೇತಿಕ ಆಚರಣೆಗಳಿಗೆ ಇದೀಗ ಸೀಮಿತವಾಗಿದೆ. ಸಾವಿರಾರು ಜನರು ಸೇರಿ ನಡೆಯುತ್ತಿದ್ದ ಪುರಪ್ರವೇಶಕ್ಕೆ ಇಂದು ಕೇವಲ 108 ಮಂದಿ ಮಾತ್ರ ಸಾಕ್ಷಿಯಾದರು. ಮೈಸೂರು ದಸರಾ ಮಾದರಿಯಲ್ಲಿ ನಾಡ ಹಬ್ಬದ ಹಾಗೆ ನಡೆಯುತ್ತಿದ್ದ ಉಡುಪಿ ಪರ್ಯಾಯೋತ್ಸವ ಈ ಬಾರಿ ಕೋವಿಡ್ ರೂಲ್ಸ್ಗಳಿಂದಾಗಿ ಕಳೆಗುಂದಿದೆ. ಕೇವಲ ಸಾಂಪ್ರದಾಯಿಕ ಆಚರಣೆಗಳಿಗೆ ಸೀಮಿತವಾಗಿ ಮಹೋತ್ಸವ ಆಚರಿಸಲು ಸ್ವಾಮೀಜಿ ನಿರ್ಧರಿಸಿದ್ದು, ನಿನ್ನೆ ಅತ್ಯಂತ ಸರಳವಾಗಿ ಪರ್ಯಾಯ ಕೃಷ್ಣಾಪುರ ಶ್ರೀಗಳ ಪುರಪ್ರವೇಶ ನಡೆಯಿತು. ದೇಶದ ನಾನಾ ಪುಣ್ಯಕ್ಷೇತ್ರಗಳ ಸಂದರ್ಶನ ಪೂರೈಸಿ ಬಂದಿರುವ ಕೃಷ್ಣಾಪುರ ಮಠದ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಯವರನ್ನ ನಗರದ ಜೋಡುಕಟ್ಟೆಯಲ್ಲಿ ಬರಮಾಡಿಕೊಳ್ಳಲಾಯಿತು. ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು ಹಿರಿಯ ಯತಿಯನ್ನ ಗೌರವಿಸಿದ್ರು. ಬಳಿಕ ಜೋಡುಕಟ್ಟೆಯಿಂದ ಕೃಷ್ಣ ಮಠದವರೆಗೆ ಶ್ರೀಪಾದರ ಪುರಪ್ರವೇಶ ಮೆರವಣಿಗೆ ನಡೆಯಿತು. ಈ ಹಿಂದೆಲ್ಲ ಪುರಪ್ರವೇಶ ಅಂದರೆ ಅಲ್ಲಿ ಹಬ್ಬದ ವಾತಾವರಣ ಇರ್ತಿತ್ತು. ಸಾವಿರಾರು ಜನ ಸೇರುವ ಈ ಮಹೋತ್ಸವದ ವೇಳೆ ನೂರಾರು ಕಲಾ ತಂಡಗಳು, ಟ್ಯಾಬ್ಲೋಗಳು, ಭಾವಿ ಪರ್ಯಾಯ ಮಠಾಧೀಶರನ್ನ ಸ್ವಾಗತಿಸಲು ವ್ಯವಸ್ಥೆ ಮಾಡಲಾಗ್ತಿತ್ತು. ಆದರೆ ಈ ಬಾರಿ ಕೇವಲ ಸಾಂಪ್ರದಾಯಿಕ ಆಚರಣೆಯಷ್ಟೇ ನಡೆದಿದೆ. ಮಠದ ಸಾಂಪ್ರದಾಯಿಕ ವಾಲಕ, ಚಂಡಿ, ಕೊಂಬು, ಕಹಳೆಗಳ ನಾದ ಹೊರತುಪಡಿಸಿದರೆ ಅಲ್ಲಿ ಯಾವುದೇ ಅಬ್ಬರ ಇರಲಿಲ್ಲ. ಪರಮಪೂಜ್ಯ ಶ್ರೀಪಾದರು ನಮ್ಮ ಪರ್ಯಾಯ ಪೀಠದ ಪೂರ್ವಭಾವಿಯಾಗಿ ಅನೇಕ ಧಾರ್ಮಿಕ ಪ್ರಕ್ರಿಯೆಗಳನ್ನು ನಡೆಸಿದ್ದಾರೆ. ಮೊದಲಾಗಿ ಈ ಅನ್ನಬ್ರಹ್ಮ ಅಂತ ಹೇಳುವ ಒಂದು ಸಂಕೇತವಾಗಿ ಬಾಳೆ ಮುಹೂರ್ತ, ಆಮೇಲೆ ಅಕ್ಕಿ ಮುಹೂರ್ತ, ಆಮೇಲೆ ಕಟ್ಟಿಗೆ ಮುಹೂರ್ತ, ಆಮೇಲೆ ಭತ್ತದ ಮುಹೂರ್ತ, ಹೀಗೆ 4 ಪ್ರಕ್ರಿಯೆಗಳು. ಇದು ಅನ್ನಬ್ರಹ್ಮನ ಸಂಕೇತವಾಗಿ ಇಲ್ಲಿ ನಿರಂತರವಾಗಿ ಅನ್ನಬ್ರಹ್ಮನ ಒಂದು ಸೇವೆ ಹಗಲು ರಾತ್ರಿ ನಡಿಬೇಕೆಂಬ ಒಂದು ಅಪೇಕ್ಷೆಯಿಂದ, ಸಂಕಲ್ಪದಿಂದ ಮಧ್ವಾಚಾರ್ಯರ ಕಾಲದಿಂದಲೇ ಒಂದು ಅಕ್ಷಯ ಪಾತ್ರೆಯನ್ನು ನೀಡಿದ್ದಾರೆ. ಅದು ಕೃಷ್ಣ ಮಠದ ಒಳಭಾಗದಲ್ಲೇ ಇರತಕ್ಕಂಥದ್ದು. ಪ್ರತಿದಿನವೂ ಕೂಡ ಅಕ್ಷಯ ಪಾತ್ರೆಗೆ ಕೃಷ್ಣನ ಪೂಜೆ ಆದ ನಂತರ ಪೂಜಾ ಕರ್ಮವೂ ಕೂಡ ನಡೀಲಿಕ್ಕಿದೆ. ಅದರ ತರುವಾಯ ಏನಂತ ಹೇಳಿದರೆ, ಸ್ವಾಮಿಗಳು ಆ 18ನೇ ತಾರೀಕು ಕೃಷ್ಣ ಮಠವನ್ನು ಪ್ರವೇಶಿಸಿದ ತರುವಾಯ ಮಧ್ವಾಚಾರ್ಯರ ಸಾನ್ನಿಧ್ಯದಲ್ಲಿ ಅಕ್ಷಯ ಪಾತ್ರೆಯನ್ನು ಸ್ವೀಕಾರ ಮಾಡಿ ಆಮೇಲೆ ಸರ್ವಜ್ಞ ಪೀಠಾರೋಹಣ ಮಾಡಲಿಕ್ಕಿದ್ದಾರೆ. ಆಮೇಲೆ ಪರ್ಯಾಯ ದರ್ಬಾರ್ ನಡೀತದೆ. ಮೆರವಣಿಗೆಯಲ್ಲಿ ಬಂದ ವಿದ್ಯಾಸಾಗರ ತೀರ್ಥರು ಕೃಷ್ಣ ಮುಖ್ಯಪ್ರಾಣ ದೇವರ ದರ್ಶನವನ್ನ ಕೈಗೊಂಡರು. ಬಳಿಕ ರಥಬೀದಿಯಲ್ಲಿರುವ ಅನಂತೇಶ್ವರ ಚಂದ್ರಮೌಳೀಶ್ವರ ದೇವರಿಗೆ ಪೂಜೆ ಸಲ್ಲಿಸಿ ತಮ್ಮ ಕೃಷ್ಣಾಪುರ ಮಠವನ್ನ ಪ್ರವೇಶಿಸಿದ್ರು. ಜನವರಿ 18ರಂದು ನಡೆಯಬೇಕಾಗಿರುವ ಪರ್ಯಾಯ ಮಹೋತ್ಸವದ ವೇಳೆಯಲ್ಲೂ ನೈಟ್ ಕರ್ಫ್ಯೂ ಸಹಿತ ಕೋವಿಡ್ ನಿಯಮಾವಳಿಗಳು ಜಾರಿಯಲ್ಲಿರುತ್ತವೆ. ಅಂದು ಮುಂಜಾನೆ 2 ಗಂಟೆಗೆ ಮೆರವಣಿಗೆ ಆರಂಭವಾಗಬೇಕಾಗಿದೆ. ಸೀಮಿತ ಭಕ್ತರೊಂದಿಗೆ ಪರ್ಯಾಯ ಮೆರವಣಿಗೆ ನಡೆಸಲು ಸರ್ಕಾರದ ಅನುಮತಿಯನ್ನ ಕೋರಲಾಗಿದೆ. ರಾತ್ರಿ ಯಾವುದೇ ಕಾರ್ಯಕ್ರಮ ಆಯೋಜನೆಗೆ ಅವಕಾಶವಿಲ್ಲ ಎಂದು ಈಗಾಗಲೇ ಜಿಲ್ಲಾಡಳಿತ ಹೇಳಿದೆ. ಸ್ವತಃ ಪರ್ಯಾಯ ಮಠಾಧೀಶರಾದ ಕೃಷ್ಣಾಪುರ ಶ್ರೀಗಳೇ ಬಯಸಿದಂತೆ ಕೇವಲ ಸಾಂಪ್ರದಾಯಿಕ ಆಚರಣೆಗಳು ಈ ಬಾರಿಯ ಪರ್ಯಾಯಕ್ಕೆ ಸೀಮಿತವಾಗಲಿದೆ. ಪರ್ಯಾಯ ಪೀಠ ಏರಲಿರುವಂಥ ಕೃಷ್ಣಾಪುರ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರು ಈಗ 3 ಗಂಟೆಗೆ ತಮ್ಮ ಎಲ್ಲ ಪ್ರವಾಸವನ್ನು ಮುಗಿಸಿ ಉಡುಪಿಯ ಪ್ರವೇಶ ಮಾಡಲಿಕ್ಕಿದ್ದಾರೆ. ಅವರನ್ನು ನಾವು ಸ್ವಾಗತ ಮಾಡಲಿಕ್ಕೆ ಕಾರ್ಯಕ್ರಮಗಳನ್ನು ಇವತ್ತು ಪುರಪ್ರವೇಶದ ಮೂಲಕ ಆಗ್ತಾಯಿದೆ. ಈ ಬಾರಿ ಕೋವಿಡ್ನ ಒಂದು ನಿಯಮಾವಳಿ ಇರೋದರಿಂದ ಕೋವಿಡ್ ನಿಯಮಾವಳಿಯಂತೆ 200 ಜನರಿಗೆ ಮೀರದೇ ಇದ್ದಂಥ ರೀತಿಯಲ್ಲಿ ಮೆರವಣಿಗೆ ಇರಬೇಕು ಅಂತ ಹೇಳುವಂಥ ತಯಾರಿಯನ್ನು ಮಾಡಿದ್ದೇವೆ. ಹಾಗಾಗಿ ನಾವು ಈಗಾಗಲೇ ತಯಾರಿ ಮಾಡಿಕೊಂಡಿದ್ದಂಥ ಎಲ್ಲ ಜಾನಪದ ತಂಡಗಳು, ಟ್ಯಾಬ್ಲೋಗಳು ಮತ್ತು ಇನ್ನಿತರ ಇದನ್ನು ರದ್ದುಪಡಿಸಿ ಕೇವಲ ವಾದ್ಯ, ಬ್ಯಾಂಡ್, ಬಿರುದಾವಳಿ ಇದೆಲ್ಲದಕ್ಕೆ ಸಂಪ್ರದಾಯಬದ್ಧವಾಗಿ ಯಾವುದಿದೆ ಅದಕ್ಕೆ ಮಾತ್ರ ಸೀಮಿತವಾಗಿದೆ. ಟ್ಯಾಬ್ಲೋ ಸ್ವಾಮೀಜಿಯವರಿಗೆ ಕೂತ್ಕೊಳ್ಳಿಕ್ಕೆ ಒಂದು ಟ್ಯಾಬ್ಲೋ ಬಿಟ್ಟರೆ ಬೇರೆ ಯಾವುದೇ ಟ್ಯಾಬ್ಲೋಗಳು ಇರುವುದಿಲ್ಲ. ಸೊ ಹಾಗಾಗಿ
ಪುರಪ್ರವೇಶವನ್ನು ಅತ್ಯಂತ ಸರಳೀಕೃತವಾಗಿ 200 ಜನಕ್ಕೆ ಮೀರದಂತೆ ಮಾಡಬೇಕು ಅಂತ ಮಾಡಿದೆ. ವಾರಾಂತ್ಯದಲ್ಲಿ ಬರುವ ಎಲ್ಲಾ ಸಾರ್ವಜನಿಕ ಆಚರಣೆಗಳನ್ನು ರದ್ದುಗೊಳಿಸಲಾಗಿದೆ. ಪ್ರತಿದಿನ ನಿಗದಿತ ಜನರ ಉಪಸ್ಥಿತಿಯಲ್ಲಿ ಹೊರೆಕಾಣಿಕೆ ಮೆರವಣಿಗೆ ನಡೆಯಲಿದೆ. 4 ಶತಮಾನಗಳ ಇತಿಹಾಸವಿರುವ ದೈವಾರ್ಷಿಕ ಪರ್ಯಾಯ ಇದೇ ಮೊದಲ ಬಾರಿಗೆ ಸಂಪ್ರದಾಯಕ್ಕಷ್ಟೇ ಸೀಮಿತವಾಗಿ ಆಚರಿಸಲ್ಪಡುತ್ತಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.